ನಮಸ್ಕಾರ ವೀಕ್ಷಕರೇ. ಕಾನೂನಿನ ಚೌಕಟ್ಟಿನ ಒಳಗೆ ನಡೆಯುವಂತಹ ಘೋರ ಅಪರಾಧಗಳು, ಇದನ್ನ ಭೇದಿಸುವಂತಹ ರಹಸ್ಯ ಕೈಗಳು, ಇದರ ಸುತ್ತ ನಮ್ಮ ಕ್ಯಾಮ್ರಾ. ಇದುವೇ ಕ್ರೈಮ್ ಬೀಟ್ ನಿಷಿದ್ಧ ಲೋಕದ ಸುತ್ತ ನಮ್ಮ ಚಿತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆದಿತ್ಯ. ಅವತ್ತು ಭಾನುವಾರ ಇಡೀ ಜಿಲ್ಲೆಯೇ ಶಾಂತವಾಗಿತ್ತು. ಆದ್ರೆ ಕೋಳಿ ಅಂಗಡಿಯ ಸೂಪರ್ವೈಸರ್ ಒಬ್ಬನನ್ನ ಕೋಳಿಯಂತೆ ಕೊಚ್ಚಿ ಹಾಕಲಾಗಿತ್ತು. ಅದೊಂದು ಕ್ರಾಸ್, ಒಂಟಿ ಬೈಕ್, ಅಪರಿಚಿತ ವ್ಯಕ್ತಿಗಳು, ಕೋಳಿ ಮಾಂಸ ಮಾರುವವನ ದಾರುಣ ಅಂತ್ಯ, ಅಮಾಯಕನ ಅನುಮಾನದ ಮರ್ಡರ್, ಪೊಲೀಸರ ಇನ್ವೆಸ್ಟಿಗೇಷನ್ ಮತ್ತು ಕೊಲೆಯ ಹಿಂದಿನ ಕತೆ. ಅದೊಂದು ಡೆಡ್ಲಿ ಕ್ರಾಸ್. ಆ ಕ್ರಾಸ್ನ ರಸ್ತೆಯ ಬದಿ ಬಿದ್ದಿತ್ತು ಒಂದು ಒಂಟಿ ಬೈಕ್. ಅಲ್ಲೇ ಪಕ್ಕದಲ್ಲಿ ಕೇಳ್ತಾ ಇತ್ತು ಒಂದು ಚಿರಾಟದ ಧ್ವನಿ. ಆ ಧ್ವನಿಯ ಯಜಮಾನನನ್ನ ಅತ್ಯಂತ ಕ್ರೂರವಾಗಿ ಕೊಚ್ಚಿ ಹಾಕಲಾಗಿತ್ತು. ಅರ್ಧಂಬರ್ಧ ಉಸಿರಾಡ್ತಾ ಇದ್ದ ವ್ಯಕ್ತಿಯ ದೇಹವನ್ನ ನೋಡಿದ್ರೆ ಆತನಿಗೆ ಚಿತ್ರಹಿಂಸೆಯನ್ನ ನೀಡಲಾಗಿದೆ ಅನ್ನೋದು ಪಕ್ಕಾ ಆಗಿತ್ತು. ಹೊಟ್ಟೆಗೆ ಚಾಕುವಿನಿಂದ ಇರಿತಗಳ ಮೇಲೆ ಇರಿತಗಳನ್ನ ಮಾಡಿ ಅತ್ಯಂತ ನಿರ್ದಯವಾಗಿ ದಾರುಣವಾಗಿ ಕೊಚ್ಚಿ ಹಾಕಿದ್ರು. ರಕ್ತ ರಸ್ತೆಯ ಮೇಲೆ ಸುರಿತಾ ಇತ್ತು. ಆ ವ್ಯಕ್ತಿಗೆ ಇನ್ನು ಸಂಪೂರ್ಣ ಜೀವವು ಕೂಡ ಹೋಗಿರ್ಲಿಲ್ಲ. ರಸ್ತೆಯ ಮೇಲೆ ಬಿದ್ದು ಒದ್ದಾಡ್ತಾ ಇದ್ದ. ಯಾರಾದರೂ ಸಹಾಯಕ್ಕೆ ಬರುತ್ತಾರೇನೋ ಅಂತ ಕಿರುಚಾಡ್ತಾ ಇದ್ದ. ಅಷ್ಟರ ಮಟ್ಟಿಗೆ ತೀವ್ರವಾಗಿತ್ತು ನರಳಾಟ. ಯಾರಾದರೂ ಬಂದು ಕಾಪಾಡಬಹುದು, ನಾನು ಮತ್ತೆ ಬದುಕಬಹುದು, ಒಮ್ಮೆ ಆಸ್ಪತ್ರೆಗೆ ಹೋದ್ರೆ ಸಾಕು ನಾನು ಬದುಕ್ತೀನಿ ಅನ್ನುವ ಕಡೆ ಆಸೆಗಳು ಆತನನ್ನ ಕಾಡ್ತಾ ಇತ್ತು. ಆದ್ರೆ ವಿಧಿಯ ಆಟವೇ ಬೇರೆ ಇತ್ತು. ಅವನು ಅಂದುಕೊಂಡಿದ್ದೇ ಬೇರೆ, ಅಲ್ಲಿ ಆಗಿದ್ದೇ ಬೇರೆ. ಎಸ್, ಅದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಅದು ಹೆಸರಿಗೆ ಗ್ರಾಮಾಂತರವಾದರೂ ಅಲ್ಲಿ ಆಗಿರುವ ಕೊಲೆಗಳಿಗೆ ಲೆಕ್ಕವಿಲ್ಲ. ಕರ್ನಾಟಕದ ಅಂಡರ್ ವರ್ಲ್ಡ್ ನ ತವರಾದ ಬೆಂಗಳೂರಿಗೆ ಅಂಟಿಕೊಂಡಿರುವುದರಿಂದ ಗ್ರಾಮಾಂತರದಲ್ಲಿ ಇಲ್ಲದಿರುವುದು ಏನೂ ಇಲ್ಲ. ಹಣದ ಆಸೆ, ಕಾಮದ ಆಸೆ, ಮಣ್ಣಿನ ಆಸೆ, ಇನ್ನು ಮುಂತಾದ ಆಸೆ ಆಕಾಂಕ್ಷೆಗಳಿಗೆ ಅಲ್ಲಿ ದೊಡ್ಡ ಇತಿಹಾಸನೇ ಇದೆ. ಇಲ್ಲಿನ ಪರಿಸ್ಥಿತಿಯನ್ನ ನೋಡಿದ್ರೆ ದಿನನಿತ್ಯ ಲಕ್ಷಾಂತರ ಜನರ ಓಡಾಟ. ಅವರ ಮಧ್ಯದಲ್ಲಿ ಇತ್ತೀಚಿನ ಕೆಲವು ವರ್ಷಗಳಿಂದ ದೊಡ್ಡ ಮಾಫಿಯಾವಾಗಿ ಬೆಳೆದಿರುವಂತಹ ಚೈನ್ ಸ್ನ್ಯಾಚಿಂಗ್ ನಿಂದ ಹಿಡಿದು ಪಿಕ್ ಪಾಕೆಟ್, ವ್ಯಭಿಚಾರ, ತಲೆ ಹಿಡುಕತನ ಇವೆಲ್ಲವೂ ಕೂಡ ಬೆಂಗಳೂರಿನ ಮಟ್ಟಿಗೆ ಮಾಮೂಲಿತನವನ್ನ ಬೆಳೆಸಿಕೊಂಡಿದೆ. ಇಲ್ಲಿ ದುಡ್ಡಿಗೋಸ್ಕರ ಹಾಫ್ ಮರ್ಡರ್ಗಳಾಗಿವೆ, ಕೊಲೆಗಳಾಗಿದೆ. ಸುಪಾರಿ ಕೊಲೆಗಳಿಂದ ಹಿಡಿದು ವೈಷಮ್ಯದ ಕೊಲೆಯಿಂದ ಹಿಡಿದು ಯಾವ್ಯಾವ ವಿಷಯಕ್ಕೆ ಯಾರ್ಯಾರನ್ನೋ ಕೊಚ್ಚಿ ಕೊಲೆ ಮಾಡಿ ಏನೇನೋ ಆಗಿ ಗಬ್ಬೆದ್ದು ಹೋಗಿದ್ದೇ ಜಾಸ್ತಿ. ಎಸ್, ಅವತ್ತು ರಾತ್ರಿ ನಡೆದಿದ್ದು ಕೂಡ ಅಂಥದ್ದೇ ಒಂದು ವಿಲಕ್ಷಣ ಘಟನೆ. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಶಿವನಾಪುರ. ಇಲ್ಲಿ ಒಂದು ಮೈನ್ ರೋಡ್. ಆ ರೋಡ್ ಮಧ್ಯದಲ್ಲಿ ಒಂದು ಭಯಂಕರ ಕ್ರಾಸ್. ಅಲ್ಲಿ ಆಕ್ಸಿಡೆಂಟ್ಗಳೇನು ಕಡಿಮೆ ನಡೆದಿಲ್ಲ. ಆ ಕ್ರಾಸ್ಗೆ ರಕ್ತ ಹೊಸದೇನಲ್ಲ. ಆದ್ರೂ ಮನುಷ್ಯನನ್ನೇ ಕೊಂದು ರಕ್ತ ಬಸ್ತಿರುವಂತಹ ಘಟನೆಗಳು ಸ್ವಲ್ಪ ಕಡಿಮೆಯಷ್ಟೇ. ಆದ್ರೂ 15 ದಿನದ ಹಿಂದೆ ನಡೆದ ಕೊಲೆ ಮೊನ್ನೆ ನಡೆದಂತಿದೆ. ಅಷ್ಟರ ಮಟ್ಟಿಗೆ ಭೀಕರತೆಯನ್ನ ಕಾಪಾಡಿಕೊಂಡು ಬಂದಿದೆ. ಅವತ್ತು 30ನೇ ತಾರೀಕು ಭಾನುವಾರವಾದ್ದರಿಂದ ಜನರೆಲ್ಲ ತಾವಾಯಿತು ತಮ್ಮ ಪಾಡಾಯಿತು ಅಂತ ಬೆಳ್ಳಂಬೆಳಗ್ಗೆ ಎದ್ದು ಟೀ ಕಾಫಿ ಕುಡಿದು ಕುಳಿತಿದ್ರು. ಗದ್ದೆ ಕೆಲಸಕ್ಕೆ ಹೊರಟ ರೈತರು ಒಂದು ಕಡೆಯಾದ್ರೆ ಒಂದು ಕಡೆ ನೆತ್ತಿ ಸುಡುವಷ್ಟು ಬಿಸಿಲು, ಮತ್ತೊಂದು ಕಡೆ ಆಕಾಶವನ್ನ ನೋಡುತ್ತಾ ಮಳೆ ಬರುತ್ತಾ ಬರಲ್ವಾ ಅಂತ ಅಂದಾಜು ಮಾಡ್ತಾ ಇದ್ದ ವಯಸ್ಸಾದವರು. ಅವತ್ತಿನ ದಿನ ಎಲ್ಲವೂ ಕೂಡ ಶಾಂತವಾಗಿತ್ತು. ಹೀಗಿರುವಾಗಲೇ ಅದೇ ಜೂನ್ 30ರಂದು ಭೀಕರ ಕೃತ್ಯ ನಡೆದೇ ಹೋಗಿತ್ತು. ಆ ಕೃತ್ಯ ನಡೆದಿದ್ದು ಆ ಗ್ರಾಮದ ಜನತೆ ಹೆದರಿ ಕಂಗಾಲಾದ್ರು. ಯಾಕೆ ಕೊಲೆ ಮಾಡಿರ್ಬೋದು ಅಂತ ಬೈರೇಗೌಡನ ಮನೆಯವರಿಗೆ ಹಲವು ಗೊಂದಲಗಳಿತ್ತು. ಈ ಬೈರೇಗೌಡ ಯಾರು? ಎಸ್, ಬೈರೇಗೌಡ ವಯಸ್ಸು 30 ವರ್ಷ, ಕಟ್ಟುಮಸ್ತಾದ ದೇಹ, ಜೊತೆಗೆ ಹೆಂಡತಿ ಮತ್ತು ಮಗುವಿನೊಂದಿಗೆ ಸುಂದರ ಕುಟುಂಬ.
ಜೊತೆಗೆ ಒಳ್ಳೆ ಕೆಲಸ. ಇವೆಲ್ಲದರಿಂದ ಬೈರೇಗೌಡ ಬಿಂದಾಸ್ ಆಗಿ ಜೀವನ ಮಾಡ್ತಾ ಇದ್ದ. ಮಧ್ಯಮ ವರ್ಗದ ಕುಟುಂಬವಾದರೂ ಕೂಡ ಸುಖ ನೆಮ್ಮದಿಗೆ ಏನೂ ಕೊರತೆ ಇರಲಿಲ್ಲ. ಬಂಗಾರಪೇಟೆ ಮೂಲದ ಗಾಡ್ರೇಜ್ ಚಿಕನ್ ಕಂಪನಿಯಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಕೂಡ ನಿರ್ವಹಿಸ್ತಾ ಇದ್ದ. ಅದಕ್ಕೆ ಸ್ವಲ್ಪ ಓಡಾಟದ ಕೆಲಸವಾಗಿತ್ತು. ಒಂದು ವಿಚಾರವನ್ನ ಬಿಟ್ರೆ ಮತ್ತೆ ಉಳಿದಿದ್ದೆಲ್ಲ ಪಾಸಿಟಿವ್. ಹೀಗೆ ತಾನಾಯಿತು ತನ್ನ ಪಾಡಾಯಿತು ಅಂತ ಕುಟುಂಬದ ಜೊತೆ ಸಂತೋಷದಿಂದ ಬದುಕ್ತಾ ಇದ್ದ ಬೈರೇಗೌಡ ಕೂಡ ಹೆಣದಲ್ಲಿ ಹೆಣವಾಗಿ ಹೋದ. ಅದು ಬೀದಿಯಲ್ಲಿ ಬಿದ್ದು ನರಳಾಡಿ ಸಾವನ್ನಪ್ಪಿದ. ಈತನ ಸಾವು ಪಾದರಸದಂತೆ ಇಡೀ ಜಿಲ್ಲೆಯನ್ನ ಹಬ್ಬಿತ್ತು. ತಂಡೋಪತಂಡವಾಗಿ ಜನ ಈತನ ಮನೆಯ ಮುಂದೆ ಬಂದು ಜಮಾಯಿಸಿದ್ರು. ಬೈರೇಗೌಡನ ಮೃತದೇಹದ ಮುಂದೆ ಕಣ್ಣೀರು ಸುರಿಸುತ್ತಾ ಆತನ ಕುರಿತು ಒಳ್ಳೆಯ ಮಾತುಗಳನ್ನ ಆಡ್ತಾ ಇದ್ರು. ಎಸ್, ದೇ ಆರ್ ರೈಟ್, ವೆರಿ ವೆರಿ ರೈಟ್. ಅವನು ಒಳ್ಳೆಯವನೇ, ತುಂಬಾ ಒಳ್ಳೆಯವನು. ಯಾರ ತಂಟೆ ತಕರಾರು ಕೂಡ ಅವನಿಗೆ ಬೇಡವಾಗಿತ್ತು. ವೈಷಮ್ಯ ದ್ವೇಷದ ಹುಂಬ ಬಡಿದಾಟಕ್ಕೆ ಆತ ಕೈ ಹಾಕ್ತಾ ಇರಲಿಲ್ಲ. ಯಾವುದೋ ಅನೈತಿಕ ದಂಧೆ ಇವನ ಬಳಿಯೂ ಕೂಡ ಸುಳಿದಿರಲಿಲ್ಲ. ಇನ್ನು ಹೆಣ್ಣಿನ ಕಣ್ಣಿಗೆ ಮರುಳಾಗಿದ್ನ ಅನ್ನುವಂತಹ ಪ್ರಶ್ನೆಗೆ ಬೈರೇಗೌಡನ ಆಪ್ತ ವಲಯದಲ್ಲಿ ಇಲ್ಲ ಎನ್ನುವ ಉತ್ತರವೇ ಬರುತ್ತೆ. ತನಿಖೆ ಆರಂಭ ಮಾಡಿದ ಪೊಲೀಸರಿಗೆ ಯಾರು ಕೊಲೆ ಮಾಡಿದ್ದಾರೆ, ಯಾವ ಮೋಟಿವ್ಗೆ ಆತನನ್ನ ಕೊಲೆ ಮಾಡಿದ್ದಾರೆ ಅಂತ ಹುಡುಕಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆತನಿಗೆ ಯಾರ ಮೇಲೂ ಕೂಡ ದ್ವೇಷ ಇಲ್ಲದೆ ಇರಬಹುದು, ಆದ್ರೆ ಬೇರೆಯವರಿಗೆ ಅವನ ಮೇಲೆ ದ್ವೇಷ ಇರಬಾರದು ಅಂತ ಏನೂ ಇಲ್ಲ. ಯಾರಿಗಾದ್ರೂ ದ್ವೇಷ ಅನ್ನುವಂಥದ್ದು ಇದ್ದಿರಬಹುದು, ಮನಸ್ತಾಪ ಇದ್ದಿರಬಹುದು. ಬೂದಿ ಮುಚ್ಚಿದ ಕೆಂಡದಂತೆ ಯಾವುದೋ ಘಟನೆ ಬೆಂಕಿಯಂತೆ ಇವನ ಸಾವಿಗೆ ಕಾರಣವಾಗಿರ್ಬೋದು. ಯಾರೋ ಯಾರಿಂದಲೋ ಹೇಗೇಗೋ ಸುಪಾರಿ ಕಿಲ್ಲಿಂಗ್ ನಿಂದ ಏನ್ ಬೇಕಾದರೂ ನಡೆದಿರಬಹುದು. ಅದು ಅಲ್ಲದೆ ಇದು ಬೆಂಗಳೂರು ಗ್ರಾಮಾಂತರ. ಇಲ್ಲಿ 50 ರೂಪಾಯಿಗೆ ಕೊಲೆ ನಡೆದ ಉದಾಹರಣೆಗಳೇ ಇದೆ. ದುಡ್ಡಿಗಾಗಿ ಏನ್ ಬೇಕಾದ್ರೂ ಮಾಡುವಂತ ಗ್ಯಾಂಗ್ಗಳು ಸಾಕಷ್ಟಿದೆ. ಹೀಗೆಲ್ಲ ಇರುವಾಗ ಈ ಕೊಲೆ ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿತ್ತು. ಬೈರೇಗೌಡನ ಕೊಲೆಯ ಹಿಂದೆ ಹೆಜ್ಜೆ ಹಾಕಿದ್ದ ಪೊಲೀಸರಿಗೆ ಅವರ ಕಣ್ಣಿಗೆ ಕಂಡಿದ್ದ ಮುಳ್ಳುಗಳನ್ನೆಲ್ಲ ಬದಿಯಲ್ಲಿ ಇಟ್ಟು ಸರಿ ಬೆಂಡೆತ್ತಿ ಬಾಯಿ ಬಿಡಿಸಿದ್ರು. ಆದರೂ ಕೂಡ ಪ್ರಯೋಜನವಾಗಲಿಲ್ಲ. ಇನ್ನೊಂದು ಟೆನ್ಷನ್ ಆಗಿದ್ದು ಬೈರೇಗೌಡನ ಕಾಲ್ ಡೀಟೇಲ್ಸ್. ಆತನೊಂದಿಗೆ ಅಸಭ್ಯವಾಗಿ ಕೆಟ್ಟದಾಗಿ ಮಾತನಾಡಿದವರು ಕೂಡ ಯಾರೂ ಇಲ್ಲ. ಹಾಗಾದ್ರೆ ಈತನ ಈ ಬರ್ಬರವಾದ ಕೊಲೆಗೆ ಕಾರಣವೇನು ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇತ್ತು. ಒಂಟಿ ಬೈಕ್ ಕ್ರಾಸ್ ಬಳಿ ಎಂಟ್ರಿ ಆಯಿತು. ಅಪರಿಚಿತ ವ್ಯಕ್ತಿಗಳ ಎಂಟ್ರಿ ಅದಾಗ್ಲೇ ಆಗಿತ್ತು. ಬೈರೇಗೌಡನ ಜೀವಕ್ಕೆ ಕುತ್ತು ಬಂದಿತ್ತು. ಕೊನೆಗೆ ನಡೆದಿತ್ತೊಂದು ಮನ ಕಲಕುವ ಘಟನೆ. ಎಲ್ಲವನ್ನ ತೋರಿಸ್ತೀನಿ ಚಿಕ್ಕ ವಿರಾಮದ ಬಳಿಕ. ವಿರಾಮದ ನಂತರ ಕ್ರೈಮ್ ಬೀಟ್ಗೆ ಮತ್ತೆ ಸ್ವಾಗತ. ಪೊಲೀಸರು ತನಿಖೆಯನ್ನ ಆರಂಭಿಸಿದ್ರು. ಒಂದರ ಹಿಂದೆ ಒಂದು ಒಬ್ಬರನ್ನ ಕರೆಸಿ ಕೂರಿಸಿ ನೀರು ಕೊಟ್ಟು ವಿಚಾರಿಸಿದ್ರು. ಎಲ್ಲರೂ ಹೇಳಿದ್ದೇನು, ನಿಜವಾಗ್ಲೂ ಅಲ್ಲಿ ನಡೆದಿದ್ದೇನು, ಇಲ್ಲಿದೆ ಡೀಟೇಲ್ಸ್. ಎಸ್, ಈಗ ಒಂದೊಂದಾಗಿ ಸ್ಟೋರಿಯನ್ನ ಎಳೆಯಾಗಿ ಹೇಳ್ತೀವಿ ಕೇಳಿ. ಈಗಾಗಲೇ ಹೇಳಿದ ಹಾಗೆ ಬೈರೇಗೌಡ ಗಾಡ್ರೇಜ್ ಚಿಕನ್ ಕಂಪನಿಯಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದ. ಹಲವು ಜವಾಬ್ದಾರಿಗಳು ಈತನ ಹೆಗಲ ಮೇಲಿದ್ವು. ಅವೆಲ್ಲವನ್ನ ಸರಿಯಾಗಿಯೇ ಅಚ್ಚುಕಟ್ಟಾಗಿಯೇ ನೀತಿ ನಿಯತ್ತಿನಿಂದ ಮಾಡ್ತಾ ಇದ್ದ. ದುರಾಸೆಗಳಿರ್ಲಿಲ್ಲ. ಆದ್ರೆ ಕಂಪನಿ ಹೇಳಿದ್ದ ಕೆಲಸವನ್ನ ತಲೆ ಮೇಲೆ ಇಟ್ಟುಕೊಂಡು ಮಾಡ್ತಾ ಇದ್ದ. ಸೂಪರ್ವೈಸರ್ ಕೆಲಸ ಅಂದ್ರೆ ಕೇಳ್ಬೇಕಾ? ಆಸ್ ಯೂಶುವಲ್ ಆಗಿ ಬಿಡುವಿಲ್ಲದಂತಹ ಕೆಲಸ, ಅತಿರೇಕದ ಜವಾಬ್ದಾರಿ. ಶಿವನಾಪುರದಲ್ಲಿರುವಂತಹ ಚಿಕನ್ ಕಂಪನಿಯ ಫುಲ್ ಮ್ಯಾನೇಜ್ಮೆಂಟ್ ಮಾಡಬೇಕಿತ್ತು. ಕೆಲಸಗಾರರಿಗೆ ವೇತನ, ಅದೇ ರೀತಿ ಚಿಕನ್ ಮಾರಾಟ ಮಾಡುವಾಗ ಆಗು ಹೋಗುವ ಕೆಲಸದ ನಿರ್ವಹಣೆ, ಮಾರಾಟ ಮಾಡಿದಕ್ಕೆ ಲೆಕ್ಕ, ದುಡ್ಡು ಬಂದಿದ್ದಕ್ಕೆ ಲೆಕ್ಕ, ದುಡ್ಡು ಹೋಗಿದ್ದಕ್ಕೆ ಲೆಕ್ಕ.
ಅಕೌಂಟ್ಸ್ ಗಳ ಮೇಂಟೆನೆನ್ಸ್ ಇವೆಲ್ಲವನ್ನ ಕೂಡ ಮಾಡಬೇಕಾಗಿತ್ತು. ಅದೆಲ್ಲವನ್ನ ಸರಿಯಾಗಿ ನಡೆಸಿಕೊಂಡು ಈತ ಹೋಗ್ತಾ ಇದ್ದ. ಆದರೆ ಆತನ ಬದುಕು ಮಾತ್ರ ಅವತ್ತು ಎಂಡ್ ಆಯ್ತು. ಸಾಯುವ ದಿನ ಫಾರ್ಮ್ ನಲ್ಲಿರುವ ಕೋಳಿಗಳನ್ನ ಲೋಡ್ ಮಾಡಿ ಎಲ್ಲೋ ಆರ್ಡರ್ಗೂ ಕೂಡ ಕಳಿಸಿದ್ದಾನೆ. ನಂತರ ಸೀದಾ ಆಫೀಸ್ಗೆ ಹೋಗಿದ್ದಾನೆ. ಲೆಕ್ಕಾಚಾರವನ್ನ ಗಮನಿಸಿದ್ದಾನೆ. 1 ಲೋಟ ನೀರು ಕುಡಿದು ಅಕೌಂಟ್ಸ್ ನೋಡಿ ಅದರಲ್ಲಿ 15 ಲಕ್ಷ ಬ್ಯಾಂಕಿಗೆ ಕಟ್ಟಬೇಕಾಗಿರುತ್ತೆ. ಫಾರಂ ಹತ್ರ ನಮ್ಮದು ಕೋಳಿ ಫಾರಂ ಇದೆ. ಗೋದ್ರೇಜ್ ಕಂಪ್ನಿಲಿ ಇಂಟಿಗ್ರೇಷನ್ ಕೊಟ್ಟಿದ್ದೀವಿ. ಇವರು ಕೋಳಿ ಸೂಪರ್ವೈಸರ್ ಆಗಿದ್ದಾರೆ. ಬೈರೇಗೌಡರು ಅಂದ್ಬಿಟ್ಟು ಬೆಳಗ್ಗೆ ಒಂದು ಲಿಫ್ಟಿಂಗ್ ಇತ್ತು. ರಾತ್ರಿ ಪೂರ ನಿದ್ದೆ ಕೆಟ್ಕೊಂಡು ಲಿಫ್ಟಿಂಗ್ ಇತ್ತು. ರಾತ್ರಿ ಎಲ್ಲ ಮಾಡಿ ಕ್ಯಾಶ್ 20 ಲಕ್ಷ ಯಾರು ಇಂಟಿಮೇಷನ್ ಕೊಟ್ಟು ತನಕ ನಾವು ಫಾರಂ ಹತ್ರ ಇದ್ದೀವಿ ಜೊತೆ. ಮತ್ತು ಆಮೇಲೆ ನಾನು ಮನೆ ಕಡೆ ನಾನು ಅದೇ ನಾನು ಹೋಗ್ತೀವಿ ರೂಮ್ಗೆ ಹೋಗಿ ಕ್ಯಾಶ್ ಕಟ್ಟಬೇಕು. ಕೂಡಲೇ 15 ಲಕ್ಷ ಹಾರ್ಡ್ ಕ್ಯಾಶ್ ಎಣಿಸಿ ಸೂಟ್ ಕೇಸ್ ಒಳಗೆ ಹಾಕಿ ಬೈಕನ್ನ ಸ್ಟಾರ್ಟ್ ಮಾಡಿದ್ದಾನೆ. ಅಷ್ಟೇ, ಅವತ್ತೇ ಅವನ ಹೆಣ ನಡು ರಸ್ತೆಯಲ್ಲಿ ಬೀಳಬೇಕು ಅಂತ ಹಣೆಯಲ್ಲಿ ಬರೆದಿತ್ತು. ಬೈರೇಗೌಡ ಶಿವನಪುರ ಕ್ರಾಸ್ ಬಳಿ ಬರ್ತಾ ಇದ್ದಂತೆ ಇಬ್ಬರು ವ್ಯಕ್ತಿಗಳು ಈತನ ಬೈಕ್ ಅನ್ನ ಅಡ್ಡಗಟ್ಟಿದ್ದಾರೆ. ಪಾಪ ಬೈರೇಗೌಡ ನಿಲ್ಲಿಸಿದ್ದಾನೆ. ಆ ಇಬ್ಬರು ವ್ಯಕ್ತಿಗಳು ಅಡ್ರೆಸ್ ಕೇಳುವಂತಹ ನೆಪದಲ್ಲಿ ಮಾತನಾಡಿಸಿದ್ದಾರೆ. ಅಷ್ಟೇ, ಕೂಡಲೇ ಇನ್ನೊಬ್ಬ ಚಾಕುವನ್ನ ಎಳೆದು ಸೀದಾ ಇರಿದಿದ್ದು ಬೈರೇಗೌಡನ ಹೊಟ್ಟೆಗೆ. ಪಾಪ, ಸುಮಾರು 25ಕ್ಕೂ ಹೆಚ್ಚು ಬಾರಿ ಚುಚ್ಚಲಾಗಿದೆ ಅಂತ ಹೇಳ್ತಾ ಇದೆ ಲ್ಯಾಬ್ ರಿಪೋರ್ಟ್ ಪ್ರಕಾರ ಅತ್ಯಂತ ದಯಾನೀಯವಾಗಿ, ದಾರುಣವಾಗಿ, ಅಮಾನವೀಯವಾಗಿ ಕೊಲೆ ಮಾಡಲಾಗಿದೆ ಅಂತ ಬರೆದಿತ್ತು. ಎಸ್, ಚುಚ್ಚುತ್ತಿದ್ದ ಹಾಗೆ ನೋವಿನಿಂದ ನರಳಾಟದಿಂದ ಬೈರೇಗೌಡ ರಸ್ತೆಯ ಮೇಲೆ ಬಿದ್ದ. ಬೀಳ್ತಾ ಇದ್ದ ಹಾಗೆ 15 ಲಕ್ಷವಿದ್ದ ಸೂಟ್ ಕೇಸನ್ನ ಎತ್ತಿಕೊಂಡು ಕಾಲ್ ಕಿತ್ತಿದ್ರು ಪಾಪಿಗಳು, ಕೊಲೆಗಡುಕರು. ಆದರೆ ಅಷ್ಟು ಚುಚ್ಚಿದ್ರು ಕೂಡ ಬೈರೇಗೌಡ ಮಾತ್ರ ಸತ್ತಿರ್ಲಿಲ್ಲ. ನೋವಿನಿಂದ ನರಳ್ತಾ ಇದ್ದ. ಸಹಾಯ ಮಾಡಿ ಅಂತ ಅಂಗಲಾಚ್ತಾ ಇದ್ದ. ಬದುಕಿಯೇ ಬದುಕ್ತೇನೆ ಎನ್ನುವಂತ ಒಂದು ಸಣ್ಣ ಆಸೆ, ವಿಶ್ವಾಸ ಅವನ ಮನಸ್ಸಲ್ಲಿ ಕಾಡ್ತಾ ಇತ್ತು. ಅದೇ ಟೈಮ್ಗೆ ಸರಿಯಾಗಿ ಅಲ್ಲಿದ್ದ ಸ್ಥಳೀಯರು ಬಂದು ಗಾಯಗೊಂಡು ನರಳಾಡ್ತಾ ಇದ್ದ ಬೈರೇಗೌಡನನ್ನ ಆಂಬ್ಯುಲೆನ್ಸ್ಗೆ ಹಾಕಿ ಸೀದಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಾಗಲೇ ಪಾಪ ಬೈರೇಗೌಡ ಪ್ರಾಣವನ್ನ ಬಿಟ್ಟಿದ್ದ. ಈತನ ಸಾವಿನ ಸುದ್ದಿ ತಿಳಿತಾ ಇದ್ದಂತೆ ಆಸ್ಪತ್ರೆಗೆ ಓಡೋಡಿ ಬಂದ ಆತನ ಹೆಂಡತಿ ಮತ್ತು ಕುಟುಂಬಸ್ಥರು ಆತನ ಹೆಣವನ್ನ ನೋಡಿ ಕಂಗಾಲಾದ್ರು. ಆತನ ಹೆಂಡತಿಗೆ ಒಂದು ಕಡೆ ವಿಧವೆಯನ್ನು ಹಣೆಪಟ್ಟ ಸಿಕ್ಕಿದ್ರೆ ಮಗುವಿಗೆ ತಂದೆ ಇಲ್ಲ ಎನ್ನುವ ಕೊರಗು ಜೀವನ ಪೂರ್ತಿ ಕಾಡುವಂತಾಗಿದೆ. ಬೈರೇಗೌಡನ ಹೆಣವನ್ನ ಊರಿಗೆ ತೆಗೆದುಕೊಂಡು ಬಂದ್ರು. ಇಡೀ ಊರಿನ ಜನತೆ ತಂಡೋಪತಂಡವಾಗಿ ಆಗಮಿಸಿದ್ರು. ಬೈರೇಗೌಡನ ಸಾವಿಗೆ ಕಣ್ಣೀರನ್ನ ಸುರಿಸಿದ್ರು. ಬಂದವರೆಲ್ಲ ಪಾಪ, ಇಷ್ಟು ಬೇಗ ಹೀಗೆ ಸಾಯಬಾರ್ದಿತ್ತು, ಹೆಂಡತಿ ಮಗು ಅನಾಥವಾಯಿತು ಪಾಪ ಅಂತ ಗೋಳಿಟ್ರು. ಇಷ್ಟು ಒಳ್ಳೆಯವನಿಗೆ ಸಾವು ಹೀಗೆ ಬರಬಾರ್ದಾಗಿತ್ತು ಅಂತ ಎಲ್ಲರ ಬಾಯಲ್ಲೂ ಕೂಡ ಕೇಳಿ ಬಂದಿತ್ತು. ಆತನ ಹೆಣವನ್ನ ದಫನ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಊರಿನ ಜನರ ಬಳಿ ಈತನ ಬಗ್ಗೆ, ಈತನ ಹಿನ್ನೆಲೆಯ ಬಗ್ಗೆ ಏನಾದ್ರೂ ವ್ಯವಹಾರ, ಅಕ್ರಮ, ಅನೈತಿಕ ದಂಧೆ ಏನಾದ್ರೂ ಇದೆಯಾ ಅಂತ ಕೇಳಿದ್ರೆ ವೈಷಮ್ಯದ ಕುರಿತು ಪ್ರಸ್ತಾಪ ಮಾಡಿದ್ರು. ಯಾರನ್ನೇ ಕೇಳಿದ್ರು ಕೂಡ ಇಲ್ಲ ಅಂತಾನೆ ಎಲ್ಲರೂ ಕೂಡ ತಲೆಯನ್ನ ಅಲ್ಲಾಡಿಸಿದ್ದಾರೆ. ಕುಟುಂಬದವರನ್ನ ಕೇಳಿದ್ರು ಕೂಡ ತಾವಾಯಿತು ತಮ್ಮ ಪಾಡಾಯಿತು ಅಂತಾನೆ ಇದ್ರು.
ಬೇರೆ ಏನು ವಿಷಯಕ್ಕೂ ಕೂಡ ತಲೆ ಹಾಕ್ತಾ ಇರಲಿಲ್ಲ ಅಂತ ಹೇಳಿಕೆ ಕೊಟ್ಟರು ಕುಟುಂಬದವರು. ಪೊಲೀಸರಿಗೆ ಹೇಗೆ ಹುಡುಕಾಟವನ್ನ ಮಾಡೋದು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಎಲ್ಲಿಂದ ಕೇಸನ್ನ ಶುರು ಮಾಡಬೇಕು ಅಂತ ಕಾಯ್ತಾ ಇದ್ರು. ಯಾರನ್ನೇ ಅನುಮಾನಿಸಿದ್ರು ಕೂಡ ಕೇಸ್ ಮಾತ್ರ ಮುಂದುವರಿಯುತ್ತಿಲ್ಲ. ಕಡೆ ತಾಯಿ ಮಗು ಅಳ್ತಾ ಇದ್ದಾರೆ. ಗಂಡನ ಸಾವಿನ ರಕ್ತದ ಕಲೆ ಈ ವಾಯು ಚಂಡಮಾರುತದ ಮಳೆಗೂ ತೊಳೆದು ಹೋಗಿಲ್ಲ. ಬೈರೇಗೌಡನ ಸಾವಿನ ನೆನಪುಗಳು ಹೆಂಡತಿಯ ತಲೆಯಿಂದ ಇನ್ನೂ ಮಾಸಿಲ್ಲ. ಮಾಸೋದಕ್ಕೆ ಸಾಧ್ಯಾನೂ ಇಲ್ಲ. ಕೆಟ್ಟ ಕನಸು ಅಂತ ಮರೆಯೋದಕ್ಕೆ ಇದು ಕನಸೂ ಅಲ್ಲ. ವಾಸ್ತವದ ಬದುಕಲ್ಲಿ ಚೆನ್ನಾಗಿ ನೋಡಿಕೊಳ್ತಾ ಇದ್ದ ಗಂಡ ಇಂದು ನಮ್ಮೊಂದಿಗಿಲ್ಲ ಅನ್ನುವ ಚಿಂತೆ ಬೈರೇಗೌಡನ ಹೆಂಡತಿಯನ್ನ ಬಿಡದೆ ಕಾಡ್ತಾ ಇದೆ. ಇನ್ನು ಮಗು ಕೂಡ ಚಿಕ್ಕದು. ಹಾಗಂತ ದೊಡ್ಡವನಾದ ಮೇಲೆ ಅಪ್ಪ ಎಲ್ಲಿ ಅಂತ ಕೇಳಿದ್ರೆ ಏನು ಹೇಳೋದು ಅನ್ನೋ ದೊಡ್ಡ ತಲೆಭಾರ ಹೆಂಡತಿಗೆ. ಇನ್ನೊಂದು ಕಡೆಯಲ್ಲಿ ನೋಡಿದ್ರೆ ಕೊಲೆ ಮಾಡಿದವರಾದರೂ ಸಿಕ್ಕಿ ಅವರಿಗೆ ಶಿಕ್ಷೆ ಆಯ್ತಾ? ಅದೂ ಇಲ್ಲ. ಅವರಿನ್ನೂ ಸಿಗಲೇ ಇಲ್ಲ. ಆದಷ್ಟು ಬೇಗ ಹುಡುಕಿ ಶಿಕ್ಷೆಯನ್ನ ಕೊಡ್ತೀವಿ ಅಂತ ಹೇಳಿದ್ದ ಪೊಲೀಸರಿಗೆ ಈಗ ಕೊಲೆಗಾರರನ್ನ ಹುಡುಕೋದೇ ದೊಡ್ಡ ತಲೆನೋವಾಗಿದೆ. ಎಲ್ಲಿಂದ ಕೇಸನ್ನ ಶುರು ಮಾಡಬೇಕು ಅನ್ನೋ ಅನುಮಾನದಲ್ಲೇ ದಿನಗಳು ಕಳೀತಾ ಇದೆ. ಆದಷ್ಟು ಬೇಗ ಕೊಲೆಗಾರರನ್ನ ಹುಡುಕಿ ಶಿಕ್ಷೆ ನೀಡಿ ಅನಾಥವಾಗಿ ನೋವು ಇಂತಾ ಇರುವ ಕುಟುಂಬಕ್ಕೆ ಒಂದಷ್ಟು ಸಮಾಧಾನವಾದರೂ ಬೇಗ ಸಿಗಲಿ. ಬೈರೇಗೌಡನ ಕುಟುಂಬ ಇನ್ನಾದರೂ ಎಲ್ಲ ನೋವನ್ನ ಮರೆತು ಸಂತೋಷದಿಂದ ಇರಲಿ ಎನ್ನೋದೇ ನಮ್ಮ ಆಶಯ. ಕೊಲೆಗೆ ಏನು ಕಾರಣ ಅಂತ ಗೊತ್ತಿಲ್ಲ. ಮೇಲ್ನೋಟಕ್ಕೆ ಕೊಲೆಗಾರರಿಗೆ ದುಡ್ಡಿನ ದಾಹ ಇರಬಹುದಾ, ಅಥವಾ ದುಡ್ಡಿನ ಹಿಂದೆ ಹಳೆ ವೈಷಮ್ಯದ ಕೆನ್ನಾಲಿಗೆ ಇರಬಹುದಾ, ಅಥವಾ ಮತ್ತೆ ಇನ್ನೇನಾದ್ರೂ ಮೋಟಿವ್ ಇರಬಹುದಾ ಗೊತ್ತಿಲ್ಲ. ಎಲ್ಲ ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನೇನೋ ನಡೆಸ್ತಾ ಇದ್ದಾರೆ. ಆದ್ರೆ ಬೈರೇಗೌಡನ ಕುಟುಂಬ ಮಾತ್ರ ಕಣ್ಣೀರಿಂದ ಕೈ ತೊಳಿತಾ ಇದೆ. ಆಕೆಯ ಹೆಂಡತಿಗೆ ಆಕೆಯ ಜವಾಬ್ದಾರಿ ಹೊತ್ತುಕೊಂಡು ಸಾಕಿ ಸಲುಹಬೇಕಾದ ಮಗುವಿದೆ. ಕುಟುಂಬವೇ ಅನಾಥವಾಗಿದೆ. ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.